ಯಾರು ಕಲ್ಲು ಇಟ್ಟು ವಿಘ್ನವನ್ನು ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಅವರಿಗೆ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ತೀವ್ರತರವಾಗಿ ಖಂಡಿಸ್ತಾ ಇದೆ ಅಂತ. ಇದರ ಬಗ್ಗೆ ಕುಲಂಕುಷವಾಗಿ ತನಿಖೆ ಆಗಬೇಕು. ಇವತ್ತು ವೇದದಾಸ್ ಕಾಮತ್ರವರು ಬಾಯಿ ಎತ್ತುವಾಗ ಪ್ರತಿಯೊಂದರಲ್ಲಿ ಸುಳ್ಳು ಹೇಳಿ ಅವರಿಗೆ ಅಭ್ಯಾಸ ಆಗಿದೆ. ಸಂಬಂಧಪಟ್ಟವರು ಯಾರಾದರೂ ಅಪರಾಧಿಗಳಿದ್ದಾರೆ ಅವರನ್ನು ಪತ್ತೆ ಹಚ್ಚಿ ಅವರಿಗೆ ಕಠಿಣವಾದಂಥ ಶಿಕ್ಷೆ ಕೊಡಬೇಕು ಅಂತ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಈಗಾಗಲೇ ಒತ್ತಾಯ ಮಾಡಿದೆ. ಕೇಂದ್ರ ಸರ್ಕಾರದ ಇಲಾಖೆಗೆ ಬರುವಂಥದ್ದು ಇಲ್ಲಿ ನೀವು ರಾಜ್ಯ ಸರ್ಕಾರವನ್ನು ಎಳೆದು ತರುವ ಉದ್ದೇಶ ಏನಂದರೆ ಇಲ್ಲಿ ಸುಮ್ಮನೆ ಒಂದು ನಿಮ್ಮ ರಾಜಕೀಯ ಲಾಭಕ್ಕೋಸ್ಕರ ಸರ್ಕಾರವನ್ನು ಎಳೆದು ತಂದು ನಿಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುವಂಥದ್ದು. ಮಂಗಳೂರಿನ ಶಾಸಕರು ವೇದವಾಸ್ ಕಾಮತ್ರವರು ಮಾತಾಡುವಾಗ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ. ಆದುದರಿಂದ ಇನ್ನಾದರೂ ನಮ್ಮ ಶಾಸಕರಾದ ಕಾಮತ್ರವರು ಈ ಹೇಳಿಕೆಯನ್ನು ಅವರು ಹೇಳಿದ ಹೇಳಿಕೆಯನ್ನು ಹಿಂದೆ ಪಡೆದುಕೊಂಡು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಬೇಕು. ಅವರು ಮೊದಲಿಗೆ ಒಂದು ನಂತೂರು ಫ್ಲೈಓವರ್ ಮತ್ತು ಜಪ್ಪಿಂದು ಆ ಎರಡು ಆದಷ್ಟು ಬೇಗ ಮಾಡಿ ಜನರ ಪ್ರಾಣದ ಮೇಲೆ ಚೆಲ್ಲಾಟ ಆಡುವಂಥ ಕೆಲಸ ಮಾಡುವುದನ್ನು ಆದಷ್ಟು ಬೇಗ ಮಾಡಬೇಕಂತ ನಾನು ಅವರನ್ನು ಒತ್ತಾಯಿಸ್ತೇನೆ. ಭಾರತ ಸರ್ಕಾರದಲ್ಲಿರುವಂಥದ್ದು ಭಾರತೀಯ ಜನತಾ ಪಕ್ಷದ ನೇತೃತ್ವದ ಅವರದೇ ಪಕ್ಷದ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ಇರುವಂಥದ್ದು. ಈ ವಿಚಾರವನ್ನು ಇಷ್ಟು ತಿಳಿದುಕೊಂಡು ಶಾಸಕರು ವೇದವಾಸ್ ಕಾಮತ್ರವರು ಕಾಂಗ್ರೆಸ್ ಸರ್ಕಾರಕ್ಕೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದರ ಬಗ್ಗೆ ಇದು ಮಾಡಬೇಕಿತ್ತು ಅಂತ ಹೇಳುವುದು ದುರದೃಷ್ಟಕರ. ಕಾಮತ್ರವರು ಹೇಳಿದ ಮಾತು ಹಿಂದೆ ತೆಗಿಬೇಕು. ಆ ಕಲ್ಲಿಟ್ಟಂಥ ಜನಗಳು ಏನಾದರೂ ಹೆಚ್ಚು ಕಡಿಮೆ ಆದರೆ ಅದರಲ್ಲಿರುವಂಥ ಸಾವಿರ ಗಟ್ಟಲೆ ಪ್ರಯಾಣಿಕರ ಗತಿ ಏನಾಗ್ಬೋದು ಅಂತ ಹೇಳಿ ನಾವು ಆಲೋಚನೆ ಮಾಡಬೇಕು, ಅವರು ಸಹ ಆಲೋಚನೆ ಮಾಡಬೇಕು. ಎಲ್ಲೂ ಕಾಂಗ್ರೆಸ್ ಸರ್ಕಾರ ಇದೆ, ಎಲ್ಲೂ ಕಾಂಗ್ರೆಸ್ ಶಾಸಕರೇ ಇದ್ದಾರೆ ಅನ್ನೋ ಒಂದು ನಿಮ್ಮ ಒಂದು ಚೀಪ್ ಒಂದು ಕೀಳುಮಟ್ಟದ ರಾಜಕೀಯ ಅಂತ ಹೇಳ್ಬೋದು. ಶಾಸಕರಾದ ವೇದವಾಸ್ ಕಾಮತ್ರವರು ಯಾರು ಮಾಡಿದ ತಪ್ಪಿಗೆ ಅಲ್ಲಿ ಅವರನ್ನು ಬಂಧಿಸಬೇಕು ಅದರ ಬಗ್ಗೆ ಮಾತಾಡೋದನ್ನು ಬಿಟ್ಟು ಇದನ್ನು ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸುವುದಲ್ಲ. ಹಾಗಾಗಿ ಯಾರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಯಬೇಕು. ದೇಶ ವಿರೋಧಿ ಕೃತ್ಯವೂ ಆಗಿರಬಹುದು, ಅಲ್ಲ ಮಕ್ಕಳಾಟಿಕೆಗೆ ಮಾಡಿರ್ಬೋದು, ಅಲ್ಲ ಈ ರಾಜಕೀಯ ಬೆಳೆ ಬೇಯಿಸುವಂತ ಬಿಜೆಪಿ ಪಕ್ಷ ಮತ್ತು ಅದರ ನಾಯಕರು ಇಲ್ಲೆಲ್ಲೋ ರಾಜಕೀಯ ಲಾಭ ಪಡೆಯುವ ಹುನ್ನಾರದಿಂದ ಮಾಡಿಸಿರುವಂತಹ ಸಾಧ್ಯತೆ ಇದೆಯೋ ಅನ್ನೋ ಬಗ್ಗೆಯೂ ತನಿಖೆ ನಡೀಬೇಕು. ತನಿಖೆ ಎಲ್ಲ ಆಯಾಮಗಳಲ್ಲೂ ನಡೀಬೇಕು. ಕೇವಲ ಕಾಟಾಚಾರಕ್ಕಾಗಿ ರಾಜ್ಯ ಸರ್ಕಾರದ ವಿರುದ್ಧ ಹೇಳಿಕೆ ಕೊಟ್ಟು ತಾವು ಈ ವಿಷಯದಲ್ಲಿ ರಾಜಕೀಯ ಮಾಡಿ ರಾಜಕೀಯ ಲಾಭವನ್ನು ಪಡೆಯುವಂಥ ಪ್ರಯತ್ನ ಏನು ಬಿಜೆಪಿಯ ವೇದವಾಸ್ ಕಾಮತ್ ಮಾಡಿದ್ದಾರೆ, ಇದನ್ನು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಸ್ಪಷ್ಟವಾಗಿ ಖಂಡಿಸ್ತಾ ಇಂತಹ ವಿಷಯದಲ್ಲಿ ದೇಶ ವಿರೋಧಿ ಕೃತ್ಯಗಳು ನಡೆದಾಗ ಅದನ್ನು ಎಲ್ಲರೂ ಸೇರಿ ಖಂಡಿಸೋಣ. ಶಾಸಕರು ಮಾತಾಡುವಾಗ ಯಾವುದೇ ಒಂದು ತಪ್ಪು ಕೃತ್ಯ ಎಸಗಿದಲ್ಲಿ ಸಂಬಂಧಪಟ್ಟ ಇಲಾಖೆ ಅದು ಯಾರಿಗೆ ಸೇರ್ತದೆ ಎಂಬುದನ್ನು ಕುಲಂಕುಷವಾಗಿ ತಿಳಿದುಕೊಂಡು ಹೇಳಿಕೆ ಕೊಡಬೇಕಿತ್ತು. ಕಾಂಗ್ರೆಸ್ನ ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸುವಂಥ ಕೆಲಸ ಮುಂದಕ್ಕಾದರೂ ಮಾಡಬಾರ್ದು. ಈ ಪತ್ರಿಕಾಗೋಷ್ಠಿಯ ವಿಚಾರ ಮಂಗಳೂರು ವಿಧಾನಸಭಾ ವ್ಯಾಪ್ತಿಯಲ್ಲಿ ಸೋಮೇಶ್ವರ ಗ್ರಾಮದಲ್ಲಿ ಮೊನ್ನೆ ರೈಲ್ವೆ ಹಳಿಗಳ ಮೇಲೆ ದುಷ್ಕರ್ಮಿಗಳು ಕಲ್ಲನ್ನಿಟ್ಟಿದ್ದಾರೆ. ಅದರ ಬಗ್ಗೆ ಕಲ್ಲನ್ನಿಟ್ಟ ಪ್ರಕಾರ ಆ ದುಷ್ಕರ್ಮಿಗಳನ್ನು ಬಂಧಿಸಬೇಕು, ಅದೇ ರೀತಿ ಅವರನ್ನು ಪತ್ತೆ ಹಚ್ಚಬೇಕು ಅಂತ ಹೇಳಿಕೊಂಡು ಮತ್ತು ಯಾರು ಕಲ್ಲು ಇಟ್ಟು ವಿಘ್ನವನ್ನು ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಅವರಿಗೆ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ತೀವ್ರತರವಾಗಿ ಖಂಡಿಸ್ತೇವೆ ಅಂತ ಹೇಳ್ಕೊಂಡು ನಾನು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಪರವಾಗಿ ಹೇಳ್ತಾ ಇದ್ದೇನೆ. ಅದೇ ರೀತಿ ಅದರ ಬಗ್ಗೆ ನಮ್ಮ ಶಾಸಕರು ಕೂಡ ಪತ್ರಿಕೆಯಲ್ಲಿ ಕೂಡ ತೀವ್ರವಾಗಿ ಖಂಡಿಸಿದ್ದಾರೆ. ಯಾಕಂತ ಹೇಳಿದರೆ ಅದನ್ನು ಕೂಡಲೇ ಅಂಥವರನ್ನು ಪತ್ತೆ ಹಚ್ಚಬೇಕು. ಪೊಲೀಸ್ ಇಲಾಖೆ ಮತ್ತು ರೈಲ್ವೆ ಪೊಲೀಸರು ಕೂಡ ಅದನ್ನು ತೀವ್ರವಾಗಿ ಪತ್ತೆ ಹಚ್ಚಬೇಕು ಅಂತ ಕೆಲಸ ಇನ್ನು ಎಲ್ಲಿ ಕೂಡ ಆಗಬಾರ್ದು ಅಂತೇಳಿ ಮೊನ್ನೆ ಪತ್ರಿಕಾ ಇದನ್ನು ಕೂಡ ತಿಳಿಸಿರುತ್ತಾರೆ. ಆದರೂ ನಮ್ಮ ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕರಾದಂಥ ವೇದವಾಸ್ ಕಾಮತ್ರವರು ಪತ್ರಿಕೆಯಲ್ಲಿ ರಾಜ್ಯ ಸರ್ಕಾರದ ಬಗ್ಗೆ ತಿಳಿಸಿರುತ್ತಾರೆ. ಅದರಿಂದ ಅವರು ಶಾಸಕರಾಗಿ ಅವರಿಗೆ ಗೊತ್ತಿಲ್ಲದ ವಿಷಯ ಆಗಿದೆ ಅಂತ ಹೇಳಿಕೊಂಡು ನಾವು ನಿಲ್ಲಿಸ್ತೇವೆ. ಯಾಕಂತೇಳಿದರೆ ಆ ರೀತಿ ಅವರು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಪತ್ರಿಕಾ ಮಾಧ್ಯಮದ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಪ್ರತಿನಿಧಿಗಳನ್ನು ಸ್ವಾಗತ ಮಾಡಿಕೊಂಡು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಸನ್ಮಾನ್ಯ ರಮೇಶ್ ಶೆಟ್ಟಿಯವರು ಈಗಾಗಲೇ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ನಾನು ನಿನ್ನೆ ಉದಯವಾಣಿಯನ್ನು ಓದ್ತಾ ಇರುವಾಗ ನಮ್ಮ ಮಂಗಳೂರಿನ ಶಾಸಕರಾದಂಥ ವೇದವಾಸ್ ಕಾಮತ್ರವರು ಒಂದು ಹೇಳಿಕೆ ನೋಡಿದೆ. ಅವರು ಅದರಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ರಾಜ್ಯ ಕಾಂಗ್ರೆಸ್ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಬೇಕು ಅಂತ. ಅವರು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳೋ ಬದಲು
ಕೇಂದ್ರದ BJP ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ಹೇಳಬೇಕಿತ್ತು ಈ ಮಾತು. ರೈಲ್ವೆ ಇಲಾಖೆ ಇರುವಂಥದ್ದು ಕೇಂದ್ರ ಸರ್ಕಾರದ ಅಧೀನದಲ್ಲಿ. ಅದೇ ರೀತಿ ರೈಲ್ವೆ ಪೊಲೀಸ್ ಕೂಡ ಕೇಂದ್ರದ ಸರ್ಕಾರದ ರೈಲ್ವೆ ಇಲಾಖೆಯಲ್ಲಿ ಸೇರಿರ್ತಕ್ಕಂಥದ್ದು. ಇದರ ಬಗ್ಗೆ ಕೂಲಂಕುಷವಾಗಿ ತನಿಖೆ ಆಗಬೇಕು. ಸಂಬಂಧಪಟ್ಟವರು ಯಾರಾದರೂ ಅಪರಾಧಿಗಳಿದ್ದಾರೆ ಅವರನ್ನು ಪತ್ತೆ ಹಚ್ಚಿ ಅವರಿಗೆ ಕಠಿಣವಾದಂಥ ಶಿಕ್ಷೆ ಕೊಡಬೇಕು ಅಂತ ಉಳ್ಳಾಲ್ ಬ್ಲಾಕ್ ಕಾಂಗ್ರೆಸ್ ಈಗಾಗಲೇ ಒತ್ತಾಯ ಮಾಡಿದೆ. ಈ ಕೃತ್ಯವನ್ನು ಬ್ಲಾಕ್ ಕಾಂಗ್ರೆಸ್ ಖಂಡಿಸ್ತಾ ಇದೆ. ಆದರೆ ಶಾಸಕರು, ಮಂಗಳೂರಿನ ಶಾಸಕರು ವೇದವ್ಯಾಸ್ ಕಾಮತ್ರವರು ಮಾತಾಡುವಾಗ ಕಾಂಗ್ರೆಸ್ ಪಕ್ಷದ ಸರ್ಕಾರಕ್ಕೆ ಹೇಳಿಕೆ ಕೊಟ್ಟಾಗೆ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ಉದಯವನ್ನೆಲ್ಲ ನೋಡಿದ್ದಾರೆ. ಭಾರತ ಸರ್ಕಾರದಲ್ಲಿರುವಂಥದ್ದು ಭಾರತೀಯ ಜನತಾ ಪಕ್ಷದ ನೇತೃತ್ವದ ಅವರದೇ ಪಕ್ಷದ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರ ಇರುವಂಥದ್ದು. ರೈಲ್ವೆ ಇಲಾಖೆ ಕೇಂದ್ರ ಸರ್ಕಾರಕ್ಕೆ ಸೇರಿದಂಥ ಪ್ರತಿಯೊಂದು ಸಣ್ಣ ಮಕ್ಕಳಿಗೆ ಕೂಡ ಗೊತ್ತಿದ್ದಂಥ ವಿಚಾರ. ಈ ವಿಚಾರವನ್ನು ಇಷ್ಟು ತಿಳಿದುಕೊಂಡು ಶಾಸಕರು ವೇದವ್ಯಾಸ್ ಕಾಮತ್ರವರು ಕಾಂಗ್ರೆಸ್ ಸರ್ಕಾರಕ್ಕೆ, ರಾಜ್ಯದ ಕಾಂಗ್ರೆಸ್ ಸರ್ಕಾರ ಇದರ ಬಗ್ಗೆ ಇದು ಮಾಡಬೇಕಿತ್ತು ಅಂತ ಹೇಳುವುದು ದುರದೃಷ್ಟಕರ. ಒಬ್ಬ ಶಾಸಕರು ಮಾತಾಡುವಾಗ ಯಾವುದೇ ಒಂದು ತಪ್ಪು ಕೃತ್ಯ ಎಸಗಿದಲ್ಲಿ ಸಂಬಂಧಪಟ್ಟ ಇಲಾಖೆ ಅದು ಯಾರಿಗೆ ಸೇರ್ತದೆ ಎಂಬುದನ್ನು ಕೂಲಂಕಷವಾಗಿ ತಿಳಿದುಕೊಂಡು ಹೇಳಿಕೆ ಕೊಡಬೇಕಿತ್ತು. ಕಾಂಗ್ರೆಸ್ನ ರಾಜ್ಯ ಸರ್ಕಾರದ ಮೇಲೆ ಗೋಬಿ ಕುಳಿಸುವಂಥ ಕೆಲಸ ಮುಂದಕ್ಕಾದರೂ ಮಾಡಬಾರ್ದು. ಯಾವ್ಯಾವ ಇಲಾಖೆ ಯಾರ್ಯಾರಿಗೆ ಸೇರಿದೆ ಎಂಬುದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ನಂತರ ಹೇಳಿಕೆಗಳನ್ನು ಕೊಡಬೇಕು ಅಂತ ಉಳ್ಳಾಲ್ ಬ್ಲಾಕ್ ಕಾಂಗ್ರೆಸ್ ಇವರ ಹೇಳಿಕೆಯನ್ನು ಖಂಡಿಸುತ್ತದೆ ಅಂತ ಈ ಸಂದರ್ಭದಲ್ಲಿ ತಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಕೂಡ ಈ ರೀತಿಯ ಹೇಳಿಕೆಗಳು ಮರುಕಳಿಸದಂತೆ ನೋಡಿಕೊಳ್ಳಲು ಶಾಸಕರಲ್ಲಿ ಮನವಿ ಮಾಡ್ತಾ ಇದೆ. ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಶಾಸಕರಾಗಿ ಜನರ ಭಾವನೆಗೆ ಸರಿಯಾಗಿ ತಕ್ಕ ಒಂದು ಪ್ರೆಸ್ ನೋಟ್ ಕೊಡಬೇಕು. ಶಾಸಕರಾದ ವೇದವ್ಯಾಸ್ ಕಾಮತ್ರವರು ಯಾರು ಮಾಡಿದ ತಪ್ಪಿಗೆ ಅಲ್ಲಿ ಅವರನ್ನು ಬಂಧಿಸಬೇಕು, ಅದರ ಬಗ್ಗೆ ಮಾತಾಡೋದನ್ನು ಬಿಟ್ಟು ಇದನ್ನು ರಾಜ್ಯ ಸರ್ಕಾರದ ಮೇಲೆ ಗೂಬೆ ಕೂರಿಸುವುದಲ್ಲ. ಆದುದರಿಂದ ಇನ್ನಾದರೂ ನಮ್ಮ ಶಾಸಕರಾದ ಕಾಮತ್ರವರು ಈ ಹೇಳಿಕೆಯನ್ನು, ಅವರು ಹೇಳಿದ ಹೇಳಿಕೆಯನ್ನು ಹಿಂದೆ ಪಡೆದುಕೊಂಡು ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಬೇಕು. ಅವರದೇ ಕೇಂದ್ರ ಸರ್ಕಾರ ಉಂಟು, ಕೇಂದ್ರದಲ್ಲಿ ರೈಲ್ವೆ ಇಲಾಖೆ ಎಲ್ಲರಿಗೂ ಗೊತ್ತುಂಟು, ರೈಲ್ವೆ ಇಲಾಖೆ ಕೇಂದ್ರ ಸರ್ಕಾರಕ್ಕೆ ಒಳಪಟ್ಟಿದೆ. ಆದುದರಿಂದ ಈ ಕಲ್ಲು ಯಾರು ಇಟ್ಟಿದ್ದಾರೆ ಅವರನ್ನು ಕೂಲಂಕುಷ ತನಿಖೆ ಮಾಡಿ ಅವರನ್ನು ಬಂಧಿಸಿ ಅವರನ್ನು ಶಿಕ್ಷೆಗೆ ಒಳಪಡಿಸಬೇಕಾಗಿ ನಾವು ಅಲ್ಪಸಂಖ್ಯಾತ ಘಟಕದಿಂದ ಒತ್ತಾಯಿಸ್ತಾ ಇದ್ದೇವೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಮೊನ್ನೆ ಏನು ಘಟನೆ ನಡೀತು, ರೈಲ್ವೆ ಹಳಿಗಳ ಮೇಲೆ ಕಲ್ಲುಗಳನ್ನಿಟ್ಟಂಥದ್ದು, ಇದನ್ನು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಸ್ಪಷ್ಟ ಮಾತುಗಳಲ್ಲೇ ಖಂಡಿಸಿದೆ. ಶಾಸಕರು ಸಹ ಪತ್ರಿಕಾ ಹೇಳಿಕೆಯನ್ನು ನೀಡಿದ್ದಾರೆ. ಹೀಗಿದ್ದು ಈ ಒಂದು ದೇಶದ ಸುರಕ್ಷತೆಯ ವಿಷಯದಲ್ಲಿ ರಾಜಕಾರಣ ಮಾಡಲಾಗ್ತದೆ. ಈ ಒಂದು ಘಟನೆಯ ನಡೆದ ಕೂಡಲೇ RPFಗೆ ಮಾಹಿತಿ ಹೋಗಿದೆ. ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅವರು ಸ್ಥಳಕ್ಕೆ ಬಂದಿದ್ದಾರೆ, ಅವರಲ್ಲಿ ಪರಿಶೀಲನೆ ಮಾಡಿದ್ದಾರೆ. ಪ್ರಾಥಮಿಕ ವರದಿಯ ಪ್ರಕಾರ ಅವರದು ಅಲ್ಲಿ ವಲಸೆ ಕಾರ್ಮಿಕರು ಟೆಂಟ್ ಕಟ್ಟಿದ್ದಾರೆ, ಅವರ ಮಕ್ಕಳು ಅಲ್ಲಿ ಜಲ್ಲಿಯನ್ನು ರಾಶಿ ಹಾಕಿದ್ದಾರೆ ಅನ್ನೋದು ಪ್ರಾಥಮಿಕ ತನಿಖೆ. ಆದರೆ ಅದರ ಬದಲಾಗಿ ಉನ್ನತ ಮಟ್ಟದ ತನಿಖೆ ನಡೀಬೇಕು ಅನ್ನೋದು ನಮ್ಮ ಆಗ್ರಹ ಕೂಡ. ಇಲ್ಲಿ ವಲಸೆ ಕಾರ್ಮಿಕರು ಯಾಕೆ ಬಂದು ರೈಲ್ವೆ ಸ್ಟೇಷನ್ನಲ್ಲಿ ಕೂರ್ತಿದ್ದಾರೆ ಅಂತಲೂ ಆಲೋಚನೆ ಮಾಡಬೇಕು. ಯಾಕೆ ರೈಲ್ವೆ ಹಳಿಗಳ ಮೇಲೆ ಟೆಂಟ್ ಮಾಡ್ತಾ ಇದ್ದಾರೆ ಅನ್ನೋದು ಆಲೋಚನೆ ಮಾಡಬೇಕು. ಇವತ್ತು ಮೊನ್ನೆ ಮಂಜುಳಾ ನಾಯಕ್ ಒಂದು ವಿಡಿಯೋ ಮಾಡಿದ್ರು. ಪಂಪೇಲ್ ಸರ್ಕಲಲ್ಲಿ, ನಂತೂರು ಸರ್ಕಲಲ್ಲಿ ಅಲ್ಲಲ್ಲಿ ಟೆಂಟ್ ಹಾಕಿರುವಂಥದ್ದು. ಈ ಹೆಚ್ಚಾಗಿ ಬರ್ತಿರುವಂಥ ವಲಸೆ ಕಾರ್ಮಿಕರು ಹಿಂದಿ ಭಾಷಿಕ ಮೂಲದವರು, ಹಿಂದಿ ಬೆಲ್ಟ್ನವರು. ಇವರೆಲ್ಲ BJP ಆಡಳಿತ ಇರುವಂಥ ಉತ್ತರ ಪ್ರದೇಶ, ಅಸ್ಸಾಂ, ಬಿಹಾರ ಈ ಪ್ರದೇಶದಿಂದ ವಲಸೆ ಬರ್ತಾ ಇದ್ದಾರೆ. ಅಲ್ಲಿ ನಿರುದ್ಯೋಗದ ಸಮಸ್ಯೆ ಇರೋ ಕಾರಣ ಇಲ್ಲಿ ಉದ್ಯೋಗ ಹುಡ್ಕೊಂಡು ಬರ್ತಾ ಇದ್ದಾರೆ. ಇವರು ಇಲ್ಲಿನ ಕಾನೂನು ಸುವ್ಯವಸ್ಥೆಗೂ ಕಂಟಕವಾಗ್ತಾ ಇದ್ದಾರೆ ಕೆಲವು ಕಡೆ. ಇವರ್ಯಾರೋ ಮಾಡಿರುವಂಥ ಕೃತ್ಯನೂ ಇರ್ಬೋದು. ಈ ಎರಡು ಆಯಾಮಗಳಲ್ಲಿ ತನಿಖೆ ನಡೀಬೇಕು. ಒಂದು ಏನಂದರೆ ಇಲ್ಲಿ ವಲಸೆ ಕಾರ್ಮಿಕರ ಮಕ್ಕಳು ಮಾಡಿದ್ದಾರೆ, ಅದು ನಿಜವೋ ಅಲ್ವೋ, ಪ್ರಾಥಮಿಕ ವರದಿಯಲ್ಲಿ ಇದೆಯೋ ಇಲ್ವೋ. ಎರಡನೇದಾಗಿ ಈ ಮಟ್ಟದಲ್ಲಿ ಬೇರೆ ದೇಶದ್ರೋಹಿಗಳ ಕೃತ್ಯ ಇದೆಯೋ, ಇದರಲ್ಲಿ ಕೈವಾಡ ಇದೆಯೋ. ಯಾಕಂದರೆ ಈಗಾಗಲೇ ದೇಶದಲ್ಲಿ 20 ಕಡೆ ಈ ರೀತಿಯ ಕೃತ್ಯಗಳು ನಡೆದಿದೆ, ಇಲ್ಲ ಅಂತ ಹೇಳೋದಿಲ್ಲ. ಗುಜರಾತ್ನಲ್ಲಿ ನಡೀತು. ಗುಜರಾತಲ್ಲಿ ನಡೆದಾಗ ಅಲ್ಲಿಯ BJP ಸರ್ಕಾರವನ್ನು ಯಾರೂ ದೂಷಿಸಲಿಲ್ಲ. ಈ BJP ನಾಯಕರು ಇವತ್ತು ಕಾಂಗ್ರೆಸ್ಸನ್ನು ದೂಷಿಸಲಿಕ್ಕೆ ಬಂದಿದ್ದಾರೆ. ಆನಂತರ ಅಲ್ಲಿ ತನಿಖೆ ನಡೆದಾಗ ರೈಲ್ವೆ ಇಲಾಖೆಯ ಸಿಬ್ಬಂದಿಗಳೇ ಪಾರಿತೋಷಕವನ್ನು ಪಡೆಯೋದಕ್ಕೋಸ್ಕರ ಕೃತ್ಯ ನಡೆದಿದೆ ಅನ್ನೋದು ಸ್ಪಷ್ಟವಾಗಿ ಪತ್ರಿಕೆಗಳಲ್ಲಿ ಬಂದಿದೆ. ಪತ್ರಿಕೆಗಳಲ್ಲಿ ಸ್ಪಷ್ಟವಾಗಿ 3 ರೈಲ್ವೆ ಉದ್ಯೋಗಿಗಳನ್ನು ಬಂಧಿಸಿದ್ದು ಸೆಪ್ಟೆಂಬರ್ ತಿಂಗಳಲ್ಲಿ ನಡೆದಂಥ ಘಟನೆ. ಹಾಗಾಗಿ ಯಾರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಯಬೇಕು. ದೇಶ ವಿರೋಧಿ ಕೃತ್ಯವೂ ಆಗಿರಬಹುದು, ಅಲ್ಲ ಮಕ್ಕಳಾಟಿಕೆಗೆ ಮಾಡಿರ್ಬೋದು, ಅಲ್ಲ ಈ ರಾಜಕೀಯ ಬೆಳೆ ಬೇಯಿಸುವಂಥ BJP ಪಕ್ಷ ಮತ್ತು ಅದರ ನಾಯಕರು ಇಲ್ಲೆಲ್ಲೋ ರಾಜಕೀಯ ಲಾಭ ಪಡೆಯುವ ಹುನ್ನಾರದಿಂದ ಈ ಕೃತ್ಯ ಮಾಡಿಸಿರುವಂಥ ಸಾಧ್ಯತೆ ಇದೆಯೋ ಅನ್ನೋ ಬಗ್ಗೆಯೂ ತನಿಖೆ ನಡೀಬೇಕು. ತನಿಖೆ ಎಲ್ಲ ಆಯಾಮಗಳಲ್ಲೂ ನಡೀಬೇಕು.
ಕೇವಲ ಕಾಟಾಚಾರಕ್ಕಾಗಿ ರಾಜ್ಯ ಸರ್ಕಾರದ ವಿರುದ್ಧ ಹೇಳಿಕೆ ಕೊಟ್ಟು ತಾವು ಈ ವಿಷಯದಲ್ಲಿ ರಾಜಕೀಯ ಮಾಡಿ ರಾಜಕೀಯ ಲಾಭವನ್ನು ಪಡೆಯುವಂಥ ಪ್ರಯತ್ನ ಏನು ಬಿಜೆಪಿಯ ವೇದವ್ಯಾಸ ಕಾಮತ್ ಮಾಡಿದ್ದಾರೆ, ಇದನ್ನು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಸ್ಪಷ್ಟವಾಗಿ ಖಂಡಿಸ್ತಾ ಇಂತಹ ವಿಷಯದಲ್ಲಿ ದೇಶ ವಿರೋಧಿ ಕೃತ್ಯಗಳು ನಡೆದಾಗ ಅದನ್ನು ಎಲ್ಲರೂ ಸೇರಿ ಖಂಡಿಸೋಣ. ಇದು ಅಲ್ಲದೆ ಎಲ್ರಿಗೂ ಗೊತ್ತಿರುವಂಥದ್ದು, ನಮ್ಮ ಅಧ್ಯಕ್ಷರು ಹೇಳಿದಾಗೆ ಈ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ತನಿಖೆ ನಡೆಸುವಂಥದ್ದು ಇದು ನೇರವಾಗಿ ಕೇಂದ್ರ ಸರ್ಕಾರದ ಇಲಾಖೆಗೆ ಬರುವಂಥದ್ದು. ಇಲ್ಲಿ ನೀವು ರಾಜ್ಯ ಸರ್ಕಾರವನ್ನು ಎಳೆದು ತರುವ ಉದ್ದೇಶ ಏನಂದ್ರೆ, ಇಲ್ಲಿ ಸುಮ್ಮನೆ ಒಂದು ನಿಮ್ಮ ರಾಜಕೀಯ ಲಾಭಕ್ಕೋಸ್ಕರ ಸರ್ಕಾರವನ್ನು ಎಳೆದು ತಂದು ನಿಮ್ಮ ಬೇಳೆಯನ್ನು ಬೇಯಿಸಿಕೊಳ್ಳುವಂಥದ್ದು. ಎಲ್ಲೂ ಕಾಂಗ್ರೆಸ್ ಸರ್ಕಾರ ಇದೆ, ಎಲ್ಲೂ ಕಾಂಗ್ರೆಸ್ ಶಾಸಕರೇ ಇದ್ದಾರೆ ಅನ್ನೋ ಒಂದು ನಿಮ್ಮ ಒಂದು ಚೀಪ್ ಒಂದು ಕೀಳುಮಟ್ಟದ ರಾಜಕೀಯ ಅಂತ ಹೇಳ್ಬೋದು. ಅಲ್ಲಿ ವಿಧಾನಸಭೆ ಮುಂದುವರೆದು ಮಾತಾಡ್ತಾ ಹೇಳಿದ್ದಾರೆ, ಬಾಂಗ್ಲಾ ವಲಸಿಗರೆಲ್ಲ ಇಲ್ಲಿದ್ದಾರೆ ಅಂತ. ರಾಜ್ಯ ಸರ್ಕಾರದ ಕೆಲಸ ತಮಿಳುನಾಡಿಂದ ಬರೋರನ್ನ ರಾಜ್ಯ ಸರ್ಕಾರ ತಡೀಲಿಕ್ಕಾಗೋದಿಲ್ಲ, ಕೇರಳದಿಂದ ಬರೋರನ್ನ ತಡೀಲಿಕ್ಕಾಗೋದಿಲ್ಲ. ನಾವು ಕೇರಳಕ್ಕೆ ಹೋಗಿ ಬರ್ತಾ ಇದ್ದೇವೆ. ಆದರೆ ಅಕ್ರಮ ವಲಸಿಗರು ಯಾಕೆ ಬರ್ತಾ ಇದ್ದಾರೆ ಅಂತ ಕೇಳಿದ್ರೆ, ಎಷ್ಟು ವರ್ಷ ಆಯ್ತು ನೀವು ಕೇಂದ್ರದಲ್ಲಿ ಆಡಳಿತ ಮಾಡ್ತಾ ಇರುವಂಥದ್ದು? ನಿಮ್ಮ ಆಡಳಿತದಲ್ಲಿ ಕೇಂದ್ರ ಸರ್ಕಾರ ನಿಮ್ಮ ಕೈಯಲ್ಲಿರಬೇಕಾದ್ರೆ ಅಕ್ರಮ ಬಾಂಗ್ಲಾ ವಲಸಿಗರು ಭಾರತಕ್ಕೆ ಬರ್ತಾ ಇದ್ದಾರೆ, ಅವರು ಇಲ್ಲಿ ಅಕ್ರಮ ಕೃತ್ಯಗಳನ್ನು ಎಸಗ್ತಿದ್ದಾರೆ, ಅವರನ್ನ ಬಂಧಿಸಲಾಗಿದೆ ಅಂತ ನೀವು ಹೇಳ್ತಾ ಇದ್ರೆ ನಿಮ್ಮ ವೈಫಲ್ಯವನ್ನು ನೀವೇ ಬೊಟ್ಟು ಮಾಡಿ ತೋರಿಸ್ಕೊಂಡಾಗಿ. ಇದನ್ನ ನೀವು ಕೇಂದ್ರ ಸರ್ಕಾರಕ್ಕೆ ಹೇಳಿ, ರಾಜ್ಯದ ಏನು ದೇಶದ ಗಡಿ ಇದೆ ಅದನ್ನು ಸುರಕ್ಷಿತಗೊಳಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿ ಅಂತ ಹೇಳ್ತಾ ವೇದವ್ಯಾಸ ಕಾಮತ್ ಅವರ ಮತ್ತೊಮ್ಮೆ ಈ ಹೇಳಿಕೆಯನ್ನು ಖಂಡಿಸ್ತಾ ಅವರು ಕ್ಷಮೆ ಯಾಚಿಸಬೇಕು ಅಂತ ನಾವು ಈ ಮೂಲಕ ಒತ್ತಾಯಿಸ್ತೇವೆ. ಕಾನ್ಪುರ್ನಲ್ಲಿ ರೈಲ್ವೆ ಹಳ್ಳಿಯ ಮೇಲೆ ಸಿಲಿಂಡರ್ಗಳನ್ನ ಇಟ್ಟ ವ್ಯಕ್ತಿ ಕಾನ್ಪುರ ಬಿಜೆಪಿ ಆಡಳಿತಿರುವಂತಹ ಪ್ರದೇಶ, ಅಲ್ಲೂ ಸಹ ರೈಲ್ವೆ ಇಲಾಖೆ ಆ ಬಗ್ಗೆ ತನಿಖೆ ನಡೆಸಿ ಅದನ್ನ ಆರೋಪಿಗಳನ್ನು ಬಂಧಿಸುವಂತ ಕೆಲಸಗಳೆಲ್ಲ ಅಲ್ಲಿ ನಡೆದಿದೆ. ಅನಂತರ ಒಂದು ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಪಾಕಿಸ್ತಾನದ ಮೂಲದ ಒಂದು ಉಗ್ರಗಾಮಿ ಫರ್ರತುಲ್ಲಾ ಗೋರಿ ಅನ್ನೋ ಒಂದು ವಿಡಿಯೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದು ಟೆಲಿಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದನ್ನು ನೀವು ನೋಡಿದ್ರು. ರೈಲ್ವೆ ಹಳಿಗಳ ಮೂಲಕ ಕೆಲಸ ಮಾಡಿ ಆ ರೀತಿಯ ವಿಷಯದಲ್ಲಿ ನಾವೆಲ್ಲರೂ ಒಂದಾಗಿ ಫೇಸ್ ಮಾಡಬೇಕು ಅಂತ ಇಲ್ಲಿ ರಾಜಕೀಯ ಮಾಡುವಂಥದ್ದು ಇದೆಯಲ್ಲ. ಅದೇ ರೀತಿ ಮತ್ತೊಂದು ಘಟನೆ ನಡೀತು. ಎಲ್ಲಿ ಅಂದರೆ ಕುರುವಾಡಿ ರೈಲ್ವೆ ಸ್ಟೇಷನ್ನಲ್ಲಿ ಅಲ್ಲಿ ಸ್ನ್ಯಾಪ್ಗಳನ್ನು ರಿಮೂವ್ ಮಾಡಲಾಗಿತ್ತು. ಅದೇ ರೀತಿ ಒಂದೇ ಭಾರತಿಗೆ ಸಬರ್ಮತಿ ಜೋಧ್ಪುರ್ ಮಾರ್ಗದಲ್ಲಿ ಅಲ್ಲಿ ಕಲ್ಲುಗಳನ್ನು ಎಸೆಯಲಾಯಿತು. ಈ ರೀತಿಯ ಘಟನೆಗಳು ನಿರಂತರವಾಗಿ ನಡೀತಾ ಬರ್ತಾ ಇದೆ. ದೇಶಾದ್ಯಂತ ಮಾಧ್ಯಮಗಳಲ್ಲಿ ಆಗಾಗ ವರದಿಯಾಗ್ತಾ ಇದೆ. ಅದನ್ನ ಒಂದು ರಾಜಕೀಯ ಪಕ್ಷದ ವಿರುದ್ಧವಾಗಿ ಮಾಡುವಂಥದ್ದು ಅಲ್ಲ, ಒಂದು ಸಮುದಾಯದ ವಿರುದ್ಧವಾಗಿ ಎತ್ತಿ ಕಟ್ಟುವಂಥದ್ದಲ್ಲ. ಈ ಸಂದರ್ಭದಲ್ಲಿ ನಾವು ಹೇಳುವಂಥದ್ದು ಏನಂದ್ರೆ, ಇದು ದೇಶದ ಸುರಕ್ಷತೆಯ ಪ್ರಶ್ನೆ. ಇಲ್ಲಿ ಎಲ್ಲರೂ ಒಂದಾಗಿ ಇದನ್ನು ಫೇಸ್ ಮಾಡಬೇಕಾಗಿದೆ. ಯಾಕಂದ್ರೆ ಈ ರೀತಿಯ ಅಪಘಾತ ನಡೆದಾಗ ಅಲ್ಲಿ ಯಾರೋ ಒಂದು ಜಾತಿಯವರೋ ಒಂದು ಪಕ್ಷದವರು ಸಾಯುವಂಥದ್ದಲ್ಲ, ಇಡೀ ಜನಸಮೂಹವೇ ನಾಶವಾಗುವಂಥ ಸಾಧ್ಯತೆಗಳಿದೆ. ಆ ರೈಲಿನಲ್ಲಿ ಯಾರಿರ್ತಾರೆ ಅಂತ ಯಾರಿಗೆ ಗೊತ್ತಿಲ್ಲ. ಇಂಥದ್ರಲ್ಲಿ ವೇದವ್ಯಾಸ ಕಾಮತ್ ಅವರು ನೇರವಾಗಿ ಇಲ್ಲಿ ಕಾಂಗ್ರೆಸ್ ಅನ್ನು ಎಳೆತರುವಂತಿದೆಯಲ್ಲ, ಅದು ಅವರ ಒಂದು ರಾಜಕೀಯವಾಗಿ ಅವರ ಪ್ರಬುದ್ಧತೆಗೆ ಅಷ್ಟು ಒಳ್ಳೆಯ ಲಕ್ಷಣ ಅಲ್ಲ ಅಂತ ನಾವು ಹೇಳೋದು. ವಲಸೆ ಕಾರ್ಮಿಕರ RPF ತನಿಖೆ ಮಾಡಿದ್ದು ಏನಿದೆ, ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್, ಅವರು ಮಾಹಿತಿ ಕೊಟ್ಟಿರುವಂಥದ್ದು ಅದೇ ರೀತಿ. ಏನಿಲ್ಲಿ ರೈಲ್ವೆ ಕಾರ್ಮಿಕರಲ್ಲಿ ಶೆಡ್ ಹಾಕಿದ್ದಾರೆ, ರೈಲ್ವೆ ಕಾರ್ಮಿಕರು ವಲಸೆ ಕಾರ್ಮಿಕರು ಶೆಡ್ ಹಾಕಿದ್ದಾರೆ, ಅವ್ರ ಮಕ್ಕಳು ಆ ಪ್ರದೇಶದಲ್ಲಿ ಆಟ ಆಡ್ತಾ ಇದ್ರು. ಅಲ್ಲಿ ಜಲ್ಲಿಗಳನ್ನು ರಾಶಿ ಹಾಕಿರುವ ಸಾಧ್ಯತೆಗಳು ಪ್ರಾಥಮಿಕ ತನಿಖೆಯಿಂದ ಅವರಿಗೆ ಒಂದು ಆ ರೀತಿಯ ಸಂಶಯಗಳಿದೆ. ಅಂದ್ರೆ ಅದೇ ಜಲ್ಲಿಯನ್ನು ರಾಶಿ ಹಾಕಿರುವಂಥದ್ದಲ್ಲಿ, ಬೇರೆ ಹೊರಗಡೆಯಿಂದ ತಂದಂಥದ್ದಲ್ಲ. ಹೀಗಾಗಿ ಆ ಬಗ್ಗೆ ತನಿಖೆ ನಡೀತಾ ಇದೆ. ನಾವು ಹೇಳ್ತಾ ಇರೋದು ಆ ತನಿಖೆ ಸಾಕಾಗೋದಿಲ್ಲ, ಉನ್ನತ ಮಟ್ಟದ ತನಿಖೆ ಆಗಬೇಕು. ಇಲ್ಲಿ ಏನಾದರೂ ದೇಶ ವಿರೋಧಿ ಕೃತ್ಯ ನಡೆದಿದೆ ಅವ್ರನ್ನ ಬಂಧಿಸುವಂಥ ಕೃತ್ಯ ಆಗಬೇಕು. ಜೊತೆಗೆ ಇದರಲ್ಲಿ ರಾಜಕೀಯ ಲಾಭ ಮಾಡುವಂಥ ಸಾಧ್ಯತೆಗಳಿದೆಯೋ ಅನ್ನೋ ಬಗ್ಗೆಯೂ ತನಿಖೆ ಆಗಬೇಕು. 3 ಆಯಾಮಗಳ ತನಿಖೆ ನಡೀಬೇಕು. ವಲಸೆ ಕಾರ್ಮಿಕರ ಮಕ್ಕಳು ಮಾಡಿದ್ದು ಹೌದು ಅಲ್ವೋ, ಅಲ್ಲ ದೇಶದ್ರೋಹಿಗಳು ಮಾಡಿದ್ದು ಹೌದು ಅಲ್ವೋ, ಅಲ್ಲ ಇದರಲ್ಲಿ ರಾಜಕೀಯ ಲಾಭ ಪಡೆಯೋಕ್ಕೋಸ್ಕರ ಇವತ್ತು ನೋಡಿ ಮಾಧ್ಯಮಗಳಲ್ಲಿ ಮಂಗಳೂರಿನ ಬಗ್ಗೆ ರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗಿದೆ. ಇದರಿಂದ ರಾಜಕೀಯ ಲಾಭ ಪಡೆಯುವ ಪ್ರಯತ್ನಗಳು ನಡೆದಿರುವ ಕಾರಣ ಇದರಲ್ಲಿ ರಾಜಕೀಯ ಲಾಭ ಪಡೆಯುವ ಪ್ರಯತ್ನಗಳು ನಡೆದಿದೆಯೋ ಅನ್ನೋ ಬಗ್ಗೆ ಈ 3 ಆಯಾಮಗಳ ತನಿಖೆ ನಡೀಬೇಕು ಅನ್ನೋದು ನಮ್ಮ ಒತ್ತಾಯ. ರೈಲ್ವೆ ಆಲೆ ಮೇಲೆ ಕಲ್ಲಿಟ್ಟು ಜನರ ಮೇಲೆ ಚೆಲ್ಲಾಟ ಆಡುವಂಥ ಯಾರು ಈ ಕೃತಿ ಮಾಡಿದ್ದಾರೆ ಅವರ ವಿರುದ್ಧ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ತೀವ್ರವಾಗಿ ಖಂಡಿಸ್ತದೆ. ಖಂಡಿತವಾಗಿ ಇಂಥ ಪುಂಡು ಪುಕಾರಿಗಳನ್ನು ಆದಷ್ಟು ಬೇಗ ತನಿಖೆ ಮಾಡಿ ಬಂಧಿಸಬೇಕು. ವೇದವ್ಯಾಸ ಕಾಮತ್ರವರು ಹೇಳಿದಂಥ ಹೇಳಿಕೆಯನ್ನು ಬ್ಲಾಕ್ ಕಾಂಗ್ರೆಸ್ ಖಂಡಿಸ್ತದೆ, ಇಡೀ ರಾಜ್ಯದ ಕಾಂಗ್ರೆಸ್ಸು ಸಹ ಖಂಡಿಸ್ತದೆ. ಇವತ್ತು ವೇದವ್ಯಾಸ ಕಾಮತ್ರವರು ಬಾಯಿ ಎತ್ತುವಾಗ ಪ್ರತಿಯೊಂದರಲ್ಲಿ ಸುಳ್ಳು ಹೇಳಿ ಅವರಿಗೆ ಅಭ್ಯಾಸ ಆಗಿದೆ. ಅವರು ಮೊದಲಿಗೆ ಒಂದು ನಂತೂರು ಫ್ಲೈಓವರ್ ಮತ್ತು ಜಪ್ಪಿಂದು ಆ 2 ಆದಷ್ಟು ಬೇಗ ಮಾಡಿ ಜನರ ಪ್ರಾಣದ ಮೇಲೆ ಚೆಲ್ಲಾಟ ಆಡುವಂಥ ಕೆಲಸ ಮಾಡುವುದನ್ನು ಆದಷ್ಟು ಬೇಗ ಮಾಡಬೇಕಂತ ನಾನು ಅವರನ್ನು ಒತ್ತಾಯಿಸ್ತೇನೆ. ವೇದವ್ಯಾಸ ಕಾಮತ್ ಅವರು ಹೇಳಿದ ಮಾತು ಹಿಂದೆ ತೆಗಿಬೇಕು. ಆ ಕಲ್ಲಿಟ್ಟಂಥ ಜನಗಳು ಏನಾದರೂ ಹೆಚ್ಚು ಕಡಿಮೆ ಆದರೆ ಅದರಲ್ಲಿರುವಂಥ ಸಾವಿರಗಟ್ಟಲೆ ಪ್ರಯಾಣಿಕರ ಗತಿ ಏನಾಗ್ಬೋದು ಅಂತ ಹೇಳಿ ನಾವು ಆಲೋಚನೆ ಮಾಡಬೇಕು, ಅವರು ಸಹ ಆಲೋಚನೆ ಮಾಡಬೇಕು. ಈಗ ತಾನೇ ನಮ್ಮ ಎಲ್ಲ ಬ್ಲಾಕಿನ
ಅವರು ಖಂಡಿಸ್ತದೆ. ವೇದದಾಸ್ ಕಾಮತ್ರವರು ಸುಮ್ಮನೆ ಪ್ರಚಾರಕ್ಕೋಸ್ಕರ ವೇದದಾಸ್ ಕಾಮತ್ರವರು, ನಮ್ಮ ಹರೀಶ್ ಪೂಂಜರವರು ಇವರೆಲ್ಲ ಹೇಳುವಂಥ ಮಾತು ಖಂಡಿತ ಜನರ ಎತ್ತು ಕಟ್ಟುವಂಥ ವಿಷಯ ಹೇಳುವುದು ಹೊರತು ಬೇರೆ ಯಾವುದೂ ಹೇಳುವುದಲ್ಲ. ಹಾಗಾಗಿ ಈಗ ಬಿ ಜೆ ಪಿಯಲ್ಲಿ ಭಾಳಷ್ಟು ಮುಖಂಡರು ಏನೇನು ಮಾತಾಡಿ ಎಲ್ಲಿಗೆ ಹೋಗಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಸದ್ಯಕ್ಕೆ ಆದಷ್ಟು ಬೇಗ ಭರತ್ ಶೆಟ್ಟಿಯವರು ಹೇಳ್ತಾರೆ ಇದನ್ನು ಪಾಕಿಸ್ತಾನ ಅಂತ, ಅಡ್ಡೂರನ್ನು 862 ಮತ ಸಿಕ್ಕಿದೆ ಆ ವಾರ್ಡಲ್ಲಿ, ಅದನ್ನು ಪಾಕಿಸ್ತಾನ ಅಂತ ಹೇಳ್ತಾರೆ. ಇವರೆಲ್ಲ ಗತಿ ಉಂಟಲ್ಲ, ಈಗ ಕೆಲವು ಬಿ ಜೆ ಪಿ ನಾಯಕರುಗಳು ಎಲ್ಲಿ ಉಳಿದಿದ್ದಾರೆ ಬಾಕಿಯಾಗಿ, ಅದೇ ಗತಿ ಆದಷ್ಟು ಬೇಗ ಇವರಿಗೂ ಬರ್ತದೆ. ಈ ಸುಳ್ಳು ಹೇಳುವ ಶಾಸಕರು ಯಾರಿದ್ದಾರೆ ಅವರಿಗೂ ಬರ್ತಾರೆ. ನಿಜವಾಗಲೂ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಒಬ್ಬ ಶಾಸಕರಂತ ಹೇಳಿದರೆ ಏನು ಗೌರವ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಆದರೆ ಅಂಥ ವ್ಯಕ್ತಿಗಳು ಜನರ ಮಧ್ಯೆ ಎತ್ತಿಕಟ್ಟಿ ಅದು ರಾಜ್ಯ ಸರ್ಕಾರಕ್ಕೆ ಬಿಟ್ಟಿದಂತ ಹೇಳುವಾಗ ಇವರಿಗೆ ಎಷ್ಟು ನಾಲೆಜ್ ಇದೆ ಅಂತೇಳಿ ನಾವು ಅರ್ಥ ಮಾಡಬೇಕು. ಹಾಗಾಗಿ ಇದನ್ನು ನಾವೆಲ್ಲರೂ ಕಾಂಗ್ರೆಸ್ ಪಕ್ಷದ ಎಲ್ಲ ಇಡೀ ಬ್ಲಾಕಿಂದ ಹಿಡಿದು ರಾಜ್ಯ ತನಕ ಖಂಡಿಸ್ತದೆ ಇಂಥ ಮಾತುಗಳನ್ನು.